ಪೂಜಿಸಲೆಂದೇ ಹೂಗಳ ತಂದೆ, ಮೋಡದ ಮೇಲೆ ಚಿನ್ನದ ನೀರು. ತಾನೊಬ್ಳು ಸಂಗೀತ ಕಲ್ತಿದ್ದಾಳಂತ ಬೆಳಿಗ್ಗೆನೆ ಜಗಜ್ಜಾಹಿರ್ ಮಾಡ್ತಿದ್ದಾಳೆ ಮಳ್ಳಿ. ಇರೋದು ಕತ್ತೆ ಸ್ವರ ಆದ್ರೂ ಪರವಾಗಿಲ್ಲ, ಕೋಗಿಲೆ ಸ್ವರ ಅನ್ಕೊಂಡಿದ್ದಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ದಿನಕ್ಕೊಂದು ರೇಷ್ಮೆ ಸೀರೆ ಉಟ್ಟು ಮೇರಿತಿದ್ದಾಳೆ ಸ್ವಪ್ನಾದಿ. ಹಾಡಿನ ಬಗ್ಗೆ ಗಾಳಿಗಂಧ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಕತ್ತೆ ಬಲ್ಲದೆ ಕಸ್ತೂರಿ ಪರಿಮಳವ ಅಂದಿದ್ದಾರಂತೆ ಯಾರೋ ಒಬ್ರು. ನೀನೇನ್ ಲೇಟು? ಸಿಕ್ಕಾಪಟ್ಟೆ ಕೈ ನೋವು ಕಣೆ, ಕೈ ಎತ್ತಕ್ಕೆ ಆಗಲ್ಲ ಇವತ್ತು. ಹೊಸ್ತೇನೆ ವಾಚು? ಹೌದ್ ಕಣೆ. ಯಾವ ತಗೊಂಡಿದ್ದು? ಯಜಮಾನ್ರು ತೆಗ್ಕೊಟ್ರು. ಹೌದಾ? 50,000 ಅಂತೆ ಕಣೆ. ಅದಕ್ಕಿಂತ ಜಾಸ್ತಿ ಇದೆ ತರೋರು, ಆದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗುತ್ತಲ್ಲ. ಭಾರಿ ಚಂದ ಉಂಟು ಕಣೆ. ಅದಕ್ಕೆ 50,000 ಸಾಕು ಅಂದೆ ನಾನು. ಹೌದಾ? ಹೌದು. ನೀನೇನ್ ತಗೊಂಡಿದ್ಯಾ? ಇನ್ನೇನಿಲ್ಲ ಕಣೆ. ಗೊತ್ತೇನೆ ಶಾಂತಿ, ನಮ್ಮ ಯಜಮಾನ್ರು 1.5 ಲಕ್ಷದ ಸೋಫಾ ಆರ್ಡರ್ ಮಾಡಿದ್ರು. ನಮ್ಮ ಮನೆ ಬಾಗ್ಲು ಚಿಕ್ಕದಲ್ವಾ, ಅದಕ್ಕೆ ನಾನು ಕ್ಯಾನ್ಸಲೇ ಮಾಡಕ್ ಹೇಳಿದೆ. ಹೌದೇನೆ? ಮನೆ ಮೇಲೆ ಹಾಲಿಟ್ಟಿದೀನಿ, ಬರ್ತೀನಿ, ಲೇಟ್ ಆಗುತ್ತೆ. ಆಯ್ತು, ನಾನು ಬರ್ತೀನಿ ಕಣ್ರಿ, ನಂಗೂ ಲೇಟ್ ಆಯ್ತು. ಆಂಟಿ, ಅವರಷ್ಟು ಲಕ್ಕಿ ಅಲ್ಲ. 50,000 ವಾಚ್ ಅಂತೆ, 1.5 ಲಕ್ಷ ಸೋಫಾ ಅಂತೆ. ಅವ್ರ ಬಂಡವಾಳನ ಕಂಡಿದ್ದೀನಿ. ತೋಟ ಶೃಂಗಾರ, ಒಳಗೆ ಗೋಳಿ ಸೊಪ್ಪು. ಬಾ ಹೋಗೋಣ ನಾವು. ಸರಿ ಆಂಟಿ. ವರ್ಷ ಹೇಗಿದೀಯಾ? ನಾವು ಚೆನ್ನಾಗಿದ್ದೀವಿ ಕಣೆ. ಊಟಕ್ಕೆ ಬರ್ತೀಯೇನೆ ಇವತ್ತು? ದಮ್ ಬಿರಿಯಾನಿ, ದಾಲ್ ಫ್ರೈ ಮಾಡಿದ್ದೀನಿ, ನಿಂಗೆ ಇಷ್ಟ ಅಲ್ವಾ? ದಮ್ ಬಿರಿಯಾನಿ ಕಣೆ, ದಮ್ ಬಿರಿಯಾನಿ. ಬರ್ತೀಯೇನೆ? ಆಯ್ತು ಕಣೆ, ಇಡ್ತೀನಿ. ಕೇಳಿಸ್ಕೊಂಡಿರ್ಬೇಕು, ಹೊಟ್ಟೆ ಉರ್ಕೊಂಡು ಸಾಯಿ. ಕೊಚ್ಕೊಳ್ತಾಳೆ ನೋಡು. ಇವಳು ಹಣೆ ಬರ ನಂಗೆ ಗೊತ್ತಿಲ್ವಾ? ಪುಟ್ಟಿ ಪುಟ್ಟಿ, ಏನ್ ಮಾಡ್ತಿದ್ದೀಯಾ? ಆಂಟಿ, ಆಟ ಆಂಟಿ. ಪುಟ್ಟಿ, ಓರಿಯೋ ಬಿಸ್ಕಿಟ್ ಬೇಕಾ? ಬೇಕು ಆಂಟಿ, ಬೇಕು. ಪುಟ್ಟಿ, ಇವತ್ತು ಅಮ್ಮ ಊಟಕ್ಕೇನ್ ಮಾಡಿದ್ರು? ಏನೂ ಇಲ್ಲ, ಬರೀ ಅನ್ನ ಸಾರು. ತೆಕೋ ಪುಟ್ಟಿ, ನನ್ ಬಂಗಾರ. ಬಿರಿಯಾನಿ ಮಾಡೋ ಮುಖನ ಇದು, ನಂಗೆ ಗೊತ್ತಿಲ್ವಾ? ಯಾರು ಕೊಟ್ಟಿದ್ದೆ ಇದು? ಯಾರು ಕೊಟ್ಟಿದ್ದು? ಅದು ವಿದ್ಯಾ ಆಂಟಿ. ವಿದ್ಯಾ ಆಂಟಿ ಕೊಟ್ರಾ? ಏನಕ್ಕೆ? ಏನಾದ್ರೂ ಕೇಳಿದ್ರ ನಿನ್ನ ಹತ್ರ? ಮಕ್ಕಳಿಗೆ ಚಾಕ್ಲೇಟು ಬಿಸ್ಕೆಟು ಎಲ್ಲ ಕೊಟ್ಟು ಮನೆ ಗುಟ್ಟೆಲ್ಲ ತಿಳ್ಕೊಳ್ಳೋ ಹಳೆ ಚಾಳಿ ಹೇಳೋದೆ. ಅವ್ರ ಜೊತೆ ಮಾತಾಡ್ಬೇಡ ಅಂತ ಗೊತ್ತಾಗಲ್ವಾ ನಿನ್ಗೆ? ಇನ್ನೊಂದ್ಸಲಿ ಹೋಗ್ ನೋಡು ಅವ್ರ ಚಾಕ್ಲೇಟ್ ತಗೊಳಕ್ಕೆ, ಅಷ್ಟು ಗೊತ್ತಾಗಲ್ವಾ? ಹಾಯ್ ಪ್ರೀತಿ, ಬಾರೆ. ಏನ್ ತುಂಬಾ ಸಮಯದ ನಂತರ? ಹಾ, ಬಾ ಬಾ ಕೂತ್ಕೋ.
ಏನ್ ಹೇಳಿ ಆಂಟಿ, ನಾನು ತುಂಬಾ ಬ್ಯುಸಿ ಇದ್ದೆ. ಆಂಟಿ, ನಿಮ್ಗೊಂದು ವಿಷಯ ಗೊತ್ತಿದ್ಯಾ? ನಮ್ ಚಿಟ್ ಫಂಡ್ ಅಲ್ಲಿ ಒಂದು ಹೊಸ ಸ್ಕೀಮ್ ಬಂದಿದೆ. ನಿಮ್ಗೆ ಆ ವಿಷಯ ತಿಳಿಸೋಣ ಅಂತ ನಾನು ಬಂದೆ. ಸ್ಕೀಮ್ ಇಲ್ದೆ ನೀನ್ ಬರ್ತೀಯ ಈ ಕಡೆ? ಆಂಟಿ, ಸ್ಕೀಮ್ ವಿಷಯ ಹೇಳೋ ಮೊದ್ಲು ನಿಮ್ ಬೆಸ್ಟ್ ಫ್ರೆಂಡ್ ಅನ್ ಕರೀರಲ್ಲ, ಅವ್ರಿಗೆ ಸ್ಕೀಮ್ ಅಲ್ಲಿ ಭಯಂಕರ ಇಂಟ್ರೆಸ್ಟ್. ಆ ಬಿತ್ರಿನ್ ನಾನ್ ಕರಿಬೇಕಾ? ಹೋಗು ನೀನೇ ಕರಿ. ಪುಟಿ ಪುಟಿ, ಹಾ ಪ್ರೀತಕ್ಕ. ಬಾ 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 ಪುಟಿ. ಪುಟಿ, ಹೋಗಿ ಅಮ್ಮನ್ ಕರಿತೀಯಾ? ಅಮ್ಮಂಗ್ ಹೇಳು ಪ್ರೀತಿ ಅಕ್ಕ ಬಂದಿದ್ದಾರೆ, ಇಲ್ಲಿ ಬಾ ಅಂತ ಹೇಳ್ತೀಯಾ? ಓಕೆ, ಹೋಗು ನನ್ ಬಂಗಾರ. ಅಮ್ಮ ಪ್ರೀತಕ್ಕ ಬಂದಿದ್ದಾರೆ. ಬರ್ತೀನಿರು, ಬಂದೆ. ಓ ಪ್ರೀತಿ, ಏನೇ ಬಹಳ ಸಮಯದ ನಂತರ ಈಚೆ? ಹಾಯ್ ವಿದ್ಯಕ್ಕ, ಹೇಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ವಿದ್ಯಕ್ಕ, ಎಷ್ಟ್ ಚೆನ್ನಾಗಿದೆ ನಿಮ್ ಡ್ರೆಸ್. ಎಲ್ಲಿಂದ ತಗೊಂಡಿದ್ದಿ ಡ್ರೆಸ್ಸು? ಸೂಪರ್ ಕಲರ್. ನಾನು ಇಲ್ಲೆಲ್ಲ ತಗೊಳಲ್ಲಪ್ಪ, ಲೋಕಲ್ ಎಲ್ಲ. ನಾನು ಬರೀ ಮಾಲಲ್ಲೇ ತಗೊಳ್ಳೋದು. ಏನ್ ಕಂಡಿಲ್ಲ, ಮಿಟ್ಕಲಾಡಿ. ನಿಮ್ಮಿಬ್ರಿಗೂ ನಮ್ ಚಿಟ್ ಫಂಡ್ ಇದ್ದು ಸೂಪರ್ ಸ್ಕೀಮ್ ಬಗ್ಗೆ ಹೇಳೋಣ ಅಂತ ನಾನ್ ಬಂದೆ. ಸೂಪರ್ ಸ್ಕೀಮ್ ಕಣ್ರಿ, ಲಾಟ್ರಿ ಲಾಟ್ರಿ. ದುಡ್ಡು ಹಾಕಿದ್ರೆ ಸಖತ್ ದುಡ್ಡು ವಿದ್ಯಕ್ಕ. ಸೂಪರ್ ಸ್ಕೀಮ್. ಹಂಗಂತೀಯ? ಹೇಳೆ. ನೀವ್ ಎಷ್ಟ್ ಹಾಕ್ತೀರಾ ದುಡ್ಡು? ನಂಗ್ ಬೇಡ್ವೆ ಈ ಸಲ. ಹೋದ್ಸಲಿ ಹಾಕಿದ್ದೆ 5,000 ಇದೆಯಲ್ಲ. ಯಾಕಕ್ಕ ಹಾಕಿ ಅಲ್ಲ ಈ ಸಲನು? ಈ ಸಲ 100% ಗ್ಯಾರಂಟಿ ಪ್ರಾಫಿಟ್ ನಿಮ್ಗೆ. ನಂಗ್ ಬೇಡ್ವೆ. ಅವ್ರ ದುಡ್ಡು ಹಾಕಲ್ಲ ಅಂತೆ, ನೀವಾದ್ರೂ ಹಾಕಿ ಆಂಟಿ. ನೀನ್ ಹೇಳ್ಬೇಕಂತಲೇ ಇಲ್ಲ ಪ್ರೀತಿ, ಒಂದ್ 2,000 ಹಾಕು. 2,000 ಹಾಕ್ಲಾ ಆಂಟಿ? ಹಾಕು ನೀನ್. ಅಕ್ಕ, ಅವ್ರು 2,000 ಹಾಕಿದ್ರು, ನೀವು ಹಾಕಲ್ವಾ? ಏನು, ಅವ್ರು ಹಾಕಿದ್ರಲ್ಲ. 2,000 ಹಾಕಿದ್ರ? ಹೌದು. ನಾನೊಂದ್ 4,000 ಬರ್ದ್ಬಿಡು. 4,000ನಾ? ಶೂರ್ ಅಲ್ಲ, 4,000 ಹಾಕ್ತೀನಿ. ಹೌದ್ ಕಣೆ, ಬರ್ದ್ಬಿಡು. ಆಂಟಿ, ಅವ್ರದ್ದು 4,000 ಅಂತೆ. ಹೌದು. ನಂದು 6 ಬರಿ ನೀನ್. ಶೂರ್ ಅಲ್ಲ? 6,000. ಹಾಕ್ ನೀನ್. 4,000 ಅಂದೆ ಅಂತ 6,000 ಹೇಳ್ತಾಳೆ. ಎಲ್ಲಿಂದ ತಂದ್ ಕಟ್ತಾಳಪ್ಪ? ಆಯ್ತು, ಈಗ ನಿಮ್ದು 4,000 ಹಾಕ್ತೀನಿ, ನಿಮ್ದು 6,000 ಹಾಕ್ತೀನಿ, ಆಯ್ತಲ್ಲ? ಏನೇ ಹಂಗಂತೀಯ? ಅವಳು 6 ಹಾಕೋವಾಗ ನಂದು 7 ಹಾಕ್ಬಿಡು. ನಂದ್ 8 ಹಾಕೆ. 8? ನಂದು 9. ನಂದ್ 10 ಹಾಕ್ ನೀನು. ಆಯ್ತು, ನಂದು 10 ಅಂತೆ. ನಂದು 12 ಹಾಕು. ನಂದು 12 ಹಾಕು. ಆಯ್ತಪ್ಪ, ನಿಮ್ದಿಬ್ರುದು 12,000 ಹಾಕ್ತೀನಿ, ಆಯ್ತಲ್ಲ? ಖಂಡಿತ ಹಾಕು. ಮೊದ್ಲಿಗೆ ಬೇಡ ಅಂದಿದ್ಲು, ನಾನ್ ಕಟ್ಟಿದಂತ ಅವಳು ಕಟ್ತಾ ಇದ್ದಾಳೆ. ಹೌದಾ ಆಂಟಿ? ಎಲ್ಲಿಂದ ತಂದ್ ಕಟ್ತಾಳೋ ಅಪ್ಪ. ಯಾರ್ದೋ ಹಣ ಎಲ್ಲಮ್ಮನ್ ಜಾತ್ರಿ. ಹೌದಾ ಅಕ್ಕ? ಬಂದ್ಬಿಟ್ಲು ದೊಡ್ಡದಾಗಿ. ಫಾರ್ಮು ಇಬ್ರುದು ರೆಡಿ ಇದೆ, ಆಯ್ತಾ? ನೀವೊಂದು ಇಲ್ಲಿ ಸೈನ್ ಮಾಡಿ, ನಿಮ್ ಫಾರ್ಮ್ ಅಲ್ಲಿ ನೀವೊಂದು ಇಲ್ಲಿ ಸೈನ್ ಮಾಡಿ. ಮತ್ತೆ ನಾಳೆ ಬೆಳಿಗ್ಗೆನೆ ಬರ್ತೀನಿ ನಾನು. 12,000 ಇಬ್ರು ರೆಡಿ ಮಾಡಿ ಇಟ್ಕೊಳ್ಳಿ, ಆಯ್ತಾ? ಆಯ್ತು ಕಣೆ, ಕೊಟ್ಬಿಡು, ನಾನ್ ಸೈನ್ ಹಾಕ್ಬಿಡ್ತೀನಿ. ಇಟ್ಕೊಳ್ಳಿ ನಿಮ್ ಫಾರ್ಮ್, ಸೈನ್ ಹಾಕೊಳ್ಳಿ. ಇಲ್ಲಿ 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 ಸೈನ್ ಹಾಕೊಳ್ಳಿ. ಸರಿ, ಸೈನ್ ಮಾಡಿದ್ರಿ, ಥ್ಯಾಂಕ್ ಯು. ಮೊದ್ಲು ನಮ್ಮನೆಗೆ ಬಾ. ಆಯ್ತು ಆಂಟಿ, ಬ್ರೇಕ್ಫಾಸ್ಟ್ ನಿಮ್ ಮನೆಗೆ ಬರ್ತೀನಿ, ಆಮೇಲೆ ಲಂಚಿಗೆ ನಿಮ್ ಮನೆಗ್ ಬರ್ಲಲ್ಲ ಆಯ್ತು ವಿದ್ಯಕ್ಕ? ಕಣೆ, ಬಂದ್ಬಿಡು. ಆಯ್ತು, ಸಿಗೋಣ ಮತ್ತೆ. ಹೊರಡ್ಲಾ ನಾನು? ಬಾಯ್. ಬಾಯ್ ವಿದ್ಯಕ್ಕ. ಇನ್ನೊಂದ್ಸಲ ಏನಾದ್ರೂ ಚೆನ್ನಾಗಿರೋದಿದ್ರೆ ಹೇಳು. ನನ್ Sure ಸ್ವಲ್ಪ ಹಣ ಅಕ್ಕ, ಇದೆ. ಬರ್ತೀನಿ. ಪ್ರೀತಿ ತುಂಬಾ ಒಳ್ಳೆಯವಳಲ್ಲ, ಯಾವಾಗ್ಲೂ ನಮ್ಗೋಸ್ಕರ ಓಡೋಡ್ ಬರ್ತಾಳೆ. ಅವಳತ್ರ ಹಾಕಿದ ದುಡ್ಗೆ ಮೋಸ ಇಲ್ಲ ಬಿಡು. ಎಲ್ಲಿದ್ಲೋ ಅಪ್ಪ ಪ್ರಳಯಾಂತಕಿ. ವಯ್ಯಾರ ಮಾಡ್ಕೊಂಡು ಹೋದ್ಲು ಬಿತ್ರಿ. ಓ ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು. ಅಮ್ಮ ಅಮ್ಮ, ಎಷ್ಟು ಚಂದ ಸಾರಿ ಹಾಕಿ ಎಲ್ಲಿ ಹೋಗ್ತೀರಾ? ಪ್ರತಿ ಸಲ ಕೇಳೋದೆ, ಎಲ್ಲಿ ಹೋಗ್ತೀಯಾ ಎಲ್ಲಿ ಹೋಗ್ತೀಯಾ ಅಂತ. ಎಲ್ಲಿ ಹೋಗೋದು? ನೀರ್ ತರಕ್ ಹೋಗೋದು. ಅಮ್ಮ ನೀರ್ ತಗೊಂಡ್ ಹೋಗಿ, ಎಷ್ಟು ಚಂದ ಸಾರಿ ಅಮ್ಮ.
ದಿನ ನೋಡಿಲ್ವಾ ನೀನು ಬೆಳಿಗ್ಗೆ ಬೆಳಿಗ್ಗೆ ವಿದ್ಯಾ ಆಂಟಿ ಹೊಸ ಹೊಸ ಸೀರೆ ಹಾಕೊಂಡ್ ಬರೋದು? ನಿಂಗೆಲ್ಲಿ ಅರ್ಥ ಆಗುತ್ತೆ ಬಿಡು. ಬಾ ಹೋಗೋಣ. ನಾನ್ ಮೊದ್ಲು ಬಂದಿದ್ದು. ನಾನ್ ಮೊದ್ಲು ಬಂದಿದ್ದು. ನಾನ್ ಕಣೆ ಮೊದ್ಲು ಬಂದಿದ್ದು. ನೀನ್ ಮೊದ್ಲು ಬಂದ್ರೆ ಏನಂತೆ, ರಾಟೆ ನಮ್ದು. ರಾಟೆ ನಿಮ್ದಾದ್ರೇನಂತೆ, ಹಗ್ಗ ನಮ್ದು. ಬಿಡೆ 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 ಬಿಡೆ. ಇದೇ ನಿನ್ಗೆ ಇವತ್ತು ಹಬ್ಬ. ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಡ್ತೀಯ ಜಗಳಕ್ಕೆ. ನೀನ್ 6 ಗಂಟೆಗೆ ಹೇಳ್ತೀಯ, ಈಗ್ಲೇ ಬರ್ಬೇಕಾ ನಿನ್ಗೆ ನೀರಿಗೆ? ನೀನು ಬಂದ್ ತಗೊಂಡೋಗ್ಬೋದಲ್ವಾ? ಈಗ್ಲೇ ಬಂದ್ ಯಾಕೆ ಇಲ್ಲಿ ಬೀಳ್ತೀಯ? ಬೆಳಿಗ್ಗೆ ಬೆಳಿಗ್ಗೆ ಫುಲ್ ಎಂಟರ್ಟೈನ್ಮೆಂಟ್. ಹೇ ರಮ್ಯಾ, ನೀವು ಮುಂದುವರ್ಸಿ. ರಮ್ಯಾ ನೀರ್ ಹಿಡ್ಕೊಂಡೋದು, ನಿನ್ ಹಗ್ಗ ನೀನೇ ತಕೊಂಡ್ ಸಾಯ್. ಬಂದ್ಬಿಟ್ಲು ಬೆಳಿಗ್ಗೆ ಬೆಳಿಗ್ಗೆ. ಹಾಯ್ ಆಂಟಿ. ಹಾಯ್, ಮನೆಗ್ ಬೆಂಕಿ ಬಿತ್ತು. ನಾನ್ ಮತ್ತೆ ವಿದ್ಯಾ ಜಗಳ ಮಾಡ್ಬೇಕಾದ್ರೆ ನೀರ್ ತಗೊಂಡ್ ಬಂದ್ಬಿಡೋದ ನೀನು? ಇಲ್ಲ ಆಂಟಿ, ಸಾರಿ, ಅದ್ ಬೆಳಗ್ಗೆ ನೈಟಿ ತಗೊಳಕ್ ಕಸ್ಟಮರ್ ಬಂದಿದ್ರು, ಸೊ ನಾನ್ ಬೇಗ ತಕೊಂಡ್ ಹೋದೆ. ನೀವು ಆಯ್ತು, ಬೇಜಾರ್ ಮಾಡ್ಕೋಬೇಡ. ಇನ್ನೇನ್ ಸಮಾಚಾರ? ಹೊಸದಾಗಿ ಎಂಬ್ರಾಯ್ಡ್ರಿ ನೈಟಿ ಬಂದಿದೆ ಆಂಟಿ, ನಿಮ್ಗೇನಾದ್ರೂ ಬೇಕಿತ್ತಾ? ಹೌದೇನೆ, ಆ ವಿದ್ಯಾ ಆಂಟಿ ತಗೊಂಡ್ರೇನೆ? ವಿದ್ಯಾ ಆಂಟಿ 2 ತಕೊಂಡ್ರು, ನಿಮಗೆಷ್ಟು ಬೇಕಿತ್ತು? ಅವಳು 2 ತಗೊಂಡ್ರು ಅಂದ್ಮೇಲೆ ನಂಗ್ 4 ಇರ್ಲಿ ಬಿಡು. ಬರ್ತೀನಿ, ಒಳಗಡೆ ಕೆಲ್ಸ ಇದೆ. ಹುಷಾರು. ಓಕೆ, ಬಾಯ್ ಆಂಟಿ. ಹಬ್ಬ, ಓಲ್ಡ್ ಸ್ಟಾಕ್ ಇರೋ 4 ನೈಟಿ ಇವ್ರಿಗೆ ಕೊಟ್ಬಿಡ್ತೀನಿ. ಹಬ್ಬ, ಇಂಥ 100 ಜನ ನಂಗೆ ಕಸ್ಟಮರ್ ಸಿಕ್ಕಿದ್ರೆ ಸಾಕಪ್ಪ. ವಿದ್ಯವ್ವ, ಓ ವಿದ್ಯವ್ವ, ಎಲ್ಲಿದ್ದೀರಾ? ಹೋ ರಂಗವ್ವ, ಇಷ್ಟ ದಿನ ಎಲ್ಲಿದ್ದಿ? ಊರಿಗೆ ಹೋಗಿದ್ದವ್ವ. ಮಕ್ಕಳೆಲ್ಲ ಸೌಖ್ಯನಾ? ಮಕ್ಕಳೆಲ್ಲ ಆರಾಮಿದ್ದಾರವ್ವ. ಅವ್ವ, ಒಂದ್ ಗ್ಲಾಸ್ ನೀರು ತರ್ತೀರಾ ಅವ್ವ? ಹಾ ಇರು. ತೆಗೋ ನೀರು. ಕೊಡವ್ವ. ಹಬ್ಬ ಬಂತಲ್ಲ, ಒಂದು ಸೀರೆ ಇಟ್ಟಿದ್ದೆ, ತಗೋ. ಹಾ, ಒಳ್ಳೇದಾಯ್ತವ್ವ, ಉಟ್ಕೋತೀನಿ. ರಂಗವ್ವ ಅಲ್ವಾ ಅದು? ಹೌದು. ಏ ರಂಗವ್ವ, ಅಲ್ಲಿಗೋಗಿದ್ಯಾ ಮೊದ್ಲು? ಏನು ಆ ಕಡೆ ಮೊದ್ಲು ಬಂದಿಲ್ಲ? ನಾನು ಈ ಕಡೆ ಹೋಗ್ತಾ ಇದ್ದೆ ಅವ್ವ, ಹಾಗೆ ಈ ಕಡೆ ಸುರಿಗೆ ಬಂದೆ. ಏನೋ ಕೊಟ್ಟಿರ್ಬೇಕು ಅನ್ಸುತ್ತೆ. ಏನ್ ಕೊಟ್ಲವಳು? ಸೀರೆನಾ? ಎಲ್ಲೋ ಮೂಲೆಯಲ್ಲಿ ಇದ್ದಿದ್ದ ಅನ್ಸುತ್ತೆ. ಇಷ್ಟೊಳ್ಳೆ ಬುದ್ಧಿ ಅವಳಿಗೆ ಎಲ್ಲಿ ಬರ್ಬೇಕು? ಇರು, ಹೋಗ್ಬೇಡ, ನಾನ್ ನಿಂಗೆ 2 ಸೀರೆ ತೆಗ್ದಿಟ್ಟಿದ್ದೀನಿ. ಆಯ್ತವ್ವ, ಬಂದೆ. ಆಯ್ತವ್ವ, ಆಯ್ತು. ನೋಡು, ಚೆನ್ನಾಗಿರೋದು ಹೊಸ ಸೀರೆ ನೋಡು, 2 ಇದೆ ನೋಡು. ಆಯ್ತವ್ವ, ಉಟ್ಕೋ. ಆಯ್ತವ್ವ. ಇಲ್ಲ, ಆಕಿ ಬಂದ್ಲು. ನಾನ್ 1 ಕೊಟ್ಟೆ ಅಂತ 2 ಕೊಟ್ಟು ತೋರಿಸ್ಕೊಳ್ತಾಳ ಅವಳು ಜಂಬಾನ. ಯಾರ್ ಕೊಟ್ರು ಏನವ್ವ, ನನ್ಗಂತೂ ಲಾಟ್ರಿ. ಬರ್ತೀನವ್ವ. ಆಯ್ತು ಕಣೆ. ವಿದ್ಯಾ ವಿದ್ಯಾ ವಿದ್ಯಾ, ನೀನು ಕಿಟ್ಕೊಂಡು ಕಟ್ಟಿದ್ಯಲ್ಲ ದುಡ್ಡು, ಅದೆಲ್ಲ ಹೋಗ್ಬಿಟ್ಟಂತೆ ಕಣೆ. ಹೌದು, ನಾನು ಟಿವಿಯಲ್ಲಿ ನೋಡಿದೆ. ಏನ್ ಮಾಡೋದಂತ ಹೌದು, ಗೊತ್ತಾಗಲ್ಲ. ದುಡ್ಡೆಲ್ಲ ಹಿಡ್ಕೊಂಡು ಓಡೋಗ್ಬಿಟ್ಲಂತೆ. ಈಗ ಏನ್ ಮಾಡ್ಲಿ? ಅವಳಿಗೂ ಹೇಳ್ಬಿಡು. ವಿದ್ಯಾ ವಿದ್ಯಾ ವಿದ್ಯಾ, ವಿಷಯ ಗೊತ್ತಾಯ್ತೇನೆ? ಚಿಟ್ ಫಂಡ್ ಎಲ್ಲ ಮುಳುಗೋಯ್ತಂತೆ.
ನೀನ್ ಹಾಕಿದ್ಯ ಅಂತ ನಾನ್ ಹಾಕ್ದೆ. ನಿನ್ನ ವಿಶ್ವಾಸದ ಪ್ರೀತಿ ಏನ್ ಮಾಡಿದ್ಲಪ್ಪ ಕರ್ಮ. ನಾನು ಎನ್ಸ್ಕೊಳ್ಳಿಲ್ಲ ಅಲ್ಲಿ ಏನ್ ಮಾಡೋದಂತ ಈಗ ಗೊತ್ತೇ ಆಗ್ತಿಲ್ಲ ಕಣೆ. ಹೋಯ್ತಲ್ಲ ನಮ್ ಹಣ, ಏನ್ ಮಾಡೋದ್ ನಾವು. ಪ್ರೀತಿ ಹತ್ರ ಕೊಟ್ಟ ದುಡ್ಡಿಗೆ ಮೋಸನೇ ಇಲ್ಲ ಅಂತ ಇವಳೇ ಹೇಳ್ತಿದ್ಲು. ಈಗ ಹೇಳ್ತಾಳೆ ನಾನ್ ಹೇಳಿದೆ ಅಂತ ಅವಳು ದುಡ್ಡು ಹಾಕಿದ್ಲಂತೆ. ಇವಳಿಗೇನ್ ಗೊತ್ತು, ನಾನು 24 ಹಾಕಿದ್ದೀನಿ. ನನ್ ಗತಿ ದೇವ್ರೇ ಬಲ್ಲ. ದೇವ್ರೇ, ಆ ಪ್ರೀತಿ ಒಮ್ಮೆ ಸಿಕ್ಬಿದ್ರೆ ಸಾಕಪ್ಪ, ನನ್ ದುಡ್ಡೊಂದು ನಂಗೆ ಸಿಗ್ಲಿ. ಸಂತೋಷ, ಆಹಾ ಆಹಾ ಸಂಗೀತ, ಓಹೋ ಓಹೋ ಚಿಕ್ಕಮ್ಮಯ್ಯ ಸಂಗೀತ. ಅರೆ ನೀ ತುಂಬಿತು, ಅಯ್ಯಬ್ಬ ನೀ ತುಂಬಿತು. ಗಂಡ ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕಾಗಲ್ಲ ಸುಪ್ನಾತಿಗೆ. ಎಲ್ಲಿ ಹರಟೆ ಹೊಡಿತಿದ್ದಾಳೋ ದೇವ್ರಿಗೆ ಗೊತ್ತು. ಹ? ಏನಾಯ್ತು ನಿಂಗೆ? ಏನಾಯ್ತೆ? ಅಯ್ಯೋ ವಿದ್ಯಾ, ರಕ್ತ ಬಂದ್ಬಿಟ್ಟಿದೆ. ಅಯ್ಯೋ ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ. ಅಯ್ಯೋ, ಹಲೋ 108 ಅಲ್ವಾ? ಅರ್ಜೆಂಟಾಗಿ ಒಂದು ಆಂಬುಲೆನ್ಸ್ ಕಳಿಸಿ. ಅಡ್ರೆಸ್ ಬರ್ಕೊಳ್ತೀರಾ? ಹಾಯ್ ವಿದ್ಯಕ್ಕ. ತಗೊಳ್ಳಿ ವಿದ್ಯಕ್ಕ, ನಿಮ್ ಆರ್ಡರ್ ನೈಟಿ ಬಂದಿದೆ. ಏನ್ ಸಪ್ಪ ಕೂತಿದ್ದೀರಾ? ನಾನ್ 10 ದಿನ ಊರಿಗೆ ಹೋಗಿದ್ದೆ. ಏನೇ ನಿಂಗೆ ಇನ್ನೂ ವಿಷಯ ಗೊತ್ತಿಲ್ವಾ? ಏನ್ ಹೇಳೋದು ಬಿಡು. ಕಾಲ್ ಜಾರಿ ಬಿದ್ದಿದ್ರಿಂದ ತಲೆಗೆ ಏಟಾಗಿ ತುಂಬಾ ರಕ್ತ ಹೋಗಿತ್ತು ಕಣೆ. ನಾನೇ ಮತ್ತೆ ಆಂಬ್ಯುಲೆನ್ಸ್ ಅಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಅವ್ರು ಹೇಳಿದ್ರು ಅದೇನೋ ತಲೆಗೆ ಜೋರಾಗಿ ಏಟ್ ಬಿದ್ದು, ಅದೇನೋ ಹೇಳ್ತಾರಲ್ಲ ಅಮ್ನಿಯೋ ಏನೋ ಹೇಳ್ತಾರಲ್ಲ, ಮೆಮೊರಿ ಲಾಸ್ ಅಂತೆ ಕಣೆ. ಹೆಂಗಿದ್ಲು, ಹೆಂಗಾಗ್ಬಿಟ್ಲಲ್ವಾ. ಹೌದಾ ಆಂಟಿ? ನಂಗ್ ವಿಷಯನೇ ಗೊತ್ತಿಲ್ಲ. ನಾನು ಊರಿಗೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಿದ್ರು. ಪಾಪ. ಹೌದೇ ರಮ್ಯಾ, ಮೊನ್ನೆ ಅವ್ರ ಗಂಡ ಬಂದಿದ್ರು. ಅವ್ರಿಗೂ ಜಾಸ್ತಿ ದಿನ ಇಲ್ಲಿ ನಿಲ್ಲಕ್ಕಾಗಿಲ್ಲ. ಏನೋ ಟ್ರೈನಿಂಗ್ ಅಂತಪ್ಪ, ಚಂಡೀಗಢಿಗೆ ಮತ್ತೆ ಹೋಗ್ಬೇಕಿತ್ತು. ಈಗ ಅವ್ರನ್ನ ನಾನೇ ನೋಡ್ಕೊಳ್ಳೋದು ಕಣೆ. ತುಂಬಾ ಬೇಜಾರಾಗುತ್ತೆ. ಹೆಂಗಿದ್ಲು. ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ ಆಂಟಿ ಅವ್ರನ್ನ. ರಮ್ಯಾ, ಎಲ್ಲಿಗೆ ಹೋಗ್ತಿದ್ದೀನಿ? ನಾನು ವಿದ್ಯಾಂಟಿ ನೋಡಕ್ ಆಂಟಿ. ಹೌದಾ, ನಾನು ಬರ್ತೀನಿ ಕಣೆ. ಅಲ್ಲಿಗೇನೆ ಹೊರಟೇನಂತ. ವಿದ್ಯಾ, ಹೇಗಿದ್ದೀಯ ವಿದ್ಯಾ? ಯಾರು ವಿದ್ಯಾ? ಇಲ್ಲಿ ಯಾರು ವಿದ್ಯೆ ಇಲ್ಲ, ಮುಂದೆ ಹೋಗಿ. ಅಯ್ಯೋ ಶಿವನೇ, ಏನಾಯ್ತಪ್ಪ ಇವಳ ಅವಸ್ಥೆ. ವಿದ್ಯಾ, ಮುಖದ ಮೇಲೆ ಬಾಗಿಲು ಹಾಕ್ಬಿಟ್ರಲ್ಲ ಆಂಟಿ. ಇರ್ಲಿ, ಏನ್ ಅವಸ್ಥೆ ಬಂತು ನೋಡು. ಸರಿ ಬನ್ನಿ ಹೋಗುವ. ಮಾಡ್ತೇನೆ. ಹಾಕ್ಲಿ ಟೀ ಹೇಗ್ ಮಾಡೋದು ನೆನ್ಪೆ ಬರ್ತಾ ಇಲ್ಲಲ್ಲ. ಏನ್ ಹಾಕ್ಲಿ? ಹಾಲು ಹಾಕ್ತೀನಿ. ಟೀ ಆಯ್ತೇನು, ಕುಡಿತೀನಿ. ನೋ ಮರ್ತಂಗಿದೆ.
ಏನು ನೆನಪು ಬರ್ತಿಲ್ವೇ ನನ್ಗೆ? ಶಿವನೇ, ಯಾಕಪ್ಪ ಈ ಶಿಕ್ಷೆ ನನ್ಗೆ? ತಗೊಳ್ಳೆ, ಮಾತ್ರೆ ತಗೊಳ್ಳೆ. ಅನ್ನು ಮಾತ್ರೆ ತಗೊಳ್ಳೆ, ವಾಸಿ ಆಗ್ಬೇಕಲ್ವಾ? ಅನ್ನೆ. ಬಿತ್ರು. ಏನಂದೆ? ಬಿತ್ರಿ ಅಂದಿಯಾ? ಏನಂದೆ? ಏನೂ ಇಲ್ಲ. ಅಯ್ಯೋ, ನಾನ್ ಅನ್ಕೊಂಡೆ ಹುಷಾರಾದಿ ಅಂತ. ನಾನು ನಿಧಾನಕ್ಕೆ ಬಾ. ಕೂತ್ಕೋ, ಕೂತ್ಕೋ, ಇಲ್ಲೇ ಕೂತ್ಕೋ. ಊಟ ತಗೊಂಡ್ಬರ್ತೀನಿ ಇರು. ಆನು 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 ಇಲ್ಲಿ ಆನು. ನೀನು ನೋಡಕ್ ಆಗ್ತಿಲ್ಲ ಕಣೆ. ನೀನಿಲ್ದೆ ಏನಿಲ್ಲ ಕಣೆ. ನಿನ್ನ ನೋಡಕ್ಕೆ ಆಗ್ತಾ ಇಲ್ಲ. ಸುಮಾರು ದೇವರಿಗೆ ಹತ್ತು ಉಟ್ಕೊಂಡಿದ್ದೀನಿ. ಬೇಗ ಒಂದ್ಸಲಿ ಹುಷಾರಾಗ್ಬಿಡೆ. ಓ, ಇದ್ದಕ್ಕ ತುಂಬಾ ಸಮಯದ ನಂತರ ನೀರಿಗೆ ಬಂದಿದ್ದೀರಿ. ಮೊದ್ಲು ನಾನೊಂದು ಪಿನ್ಗೆ ಹೇಳ್ಕೊಳ್ತೀನಿ, ಸ್ವಲ್ಪ ಅರ್ಜೆಂಟ್ ಇದೆ. ರಾಟೆ ನಂದು. ಹಗ್ಗ ನಂದು. ಒಂದು ಈ ಬಿತ್ರಿ